ಕರಾವಳಿ ಭೇಟಿಯಲ್ಲಿದ್ದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಇಂದು ಸಂಜೆ ದಸರಾ ಮಹೋತ್ಸವ ನಡೀತಾ ಇರುವಂತಹ ಮಂಗಳೂರಿನ ಶ್ರೀ ಗೋಕರ್ಣನಾಥೇಶ್ವರ ಕ್ಷೇತ್ರಕ್ಕೆ ಭೇಟಿ ನೀಡಿದರು. ಶ್ರೀ ಕ್ಷೇತ್ರಕ್ಕೆ ಆಗಮಿಸಿದ ಮುಖ್ಯಮಂತ್ರಿಗಳನ್ನ ದೇವಳದ ಆಡಳಿತ ಮಂಡಳಿ ಆಧಾರದಿಂದ ಬರಮಾಡಿಕೊಂಡಿತು. ಶ್ರೀ ದೇವರ ದರ್ಶನದ ಬಳಿಕ ಶಾರದಾ ಮಾತೆಗೆ ಆರತಿ ಎತ್ತಿ ದೀಪ ಬೆಳಗಿಸಿದ ಮುಖ್ಯಮಂತ್ರಿಗಳು ಬಳಿಕ ದೇವಸ್ಥಾನ ನವೀಕರಣದ ರೂವಾರಿ ಹಿರಿಯ ರಾಜಕಾರಣಿ ಬಿ ಜನಾರ್ದನ ಪೂಜಾರಿ ಅವರೊಂದಿಗೆ ಆತ್ಮೀಯವಾಗಿ ಮಾತನಾಡಿದರು. ಇದೇ ವೇಳೆ ಮಾಜಿ ಕೇಂದ್ರ ಸಚಿವ ಜನಾರ್ದನ ಪೂಜಾರಿ ಅವರು ಸಿಎಂಗೆ ಶಾಲು ಹೊದಿಸಿ ಗೌರವಿಸಿದರು. ಸಚಿವ ಕೋಟ್ರ ಶ್ರೀನಿವಾಸ್ ಪೂಜಾರಿ, ಕನ್ನಡ ಸಂಸ್ಕೃತಿ ಸಚಿವ ಸುನಿಲ್ ಕುಮಾರ್, ಶಾಸಕರಾದ ವೇದವ್ಯಾಸ್ ಕಾಮತ್, ಡಾಕ್ಟರ್ ಭರತ್ ಶೆಟ್ಟಿ, ಓಮನಾಥ್ ಕೋಟ್ಯಾನ್, ಮೇಯರ್ ಪ್ರೇಮಾನಂದ ಶೆಟ್ಟಿ, ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಕೆವಿ, ಮಂಗಳೂರು ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್, ಮೂಡಾ ಅಧ್ಯಕ್ಷ ರವಿಶಂಕರ್ ಮಿಜಾರ್, ಕಿಯೋನಿಕ್ಸ್ ಅಧ್ಯಕ್ಷ ಹರಿಕೃಷ್ಣ ಬಂಟ್ವಾಳ್, ಮೀನುಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ನಿತಿನ್ ಕುಮಾರ್, ಶ್ರೀ ಕುದ್ರೋಳಿ ಕ್ಷೇತ್ರದ ಆಡಳಿತ ಸಮಿತಿ ಅಧ್ಯಕ್ಷ ಎಚ್ಎಸ್ ಸಾಯಿರಾಮ್, ಕಾರ್ಯದರ್ಶಿ ಪದ್ಮರಾಜ್ ಮೊದಲಾದವರು ಉಪಸ್ಥಿತರಿದ್ದರು. ಪ್ಲೀಸ್ ಕೊಡ್ತೇನೆ, ಶಾರ್ಟ್ಸ್ ಕೊಡ್ತೇನೆ, ಪ್ಲೀಸ್ ಹಾಗೆ ಮಾಡಬೇಡಿ. ನಾನು 2 ಗಂಟೆಯಲ್ಲಿ ಬಂದು ಮುಂದೆ ಯಾರೋ ಬರಬೇಡಿ ಸರ್, ಮುಂದೆ ಯಾರೋ ಬರಬೇಡಿ ಸರ್, ಸೈಡ್ಗೆ 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 ಕೈ ಅದೇ ಸಂಜು ಮುಂದೆ ಮುಂದೆ
ಸ್ವಲ್ಪ ಹಿಂದೆ ಶ್ರೀ ಗೋಕರ್ಣೇಶ್ವರ ಕದ್ರೋಳಿ ಕ್ಷೇತ್ರದಲ್ಲಿ ದಸರಾ ಮಹೋತ್ಸವ ಇಡೀ ಕರಾವಳಿಯಲ್ಲಿ ಭಾಳ ವಿಜೃಂಭಣೆಯಿಂದ ಮಾಡ್ತಿರುವಂಥದ್ದು ನನಗೆ ಗೊತ್ತು. ಇವತ್ತು ನಾನು ಈ ಒಂದು ಕ್ಷೇತ್ರಕ್ಕೆ ದರ್ಶನವನ್ನು ತಗೊಂಡು ಗೋಕರ್ಣೇಶ್ವರ ಆಶೀರ್ವಾದ, ಅನ್ನಪೂರ್ಣೇಶ್ವರಿಯ ಆಶೀರ್ವಾದವನ್ನು ನಾನು ಪಡ್ಕೊಂಡಿದ್ದೇನೆ. ಇಡೀ ನಾಡಿಗೆ ಸುಭಿಕ್ಷೆ ಆಗಲಿ, ಇಡೀ ನಾಡಿನ ಜನತೆ ಸುಖ, ಶಾಂತಿ, ನೆಮ್ಮದಿ ಮತ್ತು ಅಭಿವೃದ್ಧಿಯಿಂದ ಜೀವನ ಮಾಡಲಿ, ಅದಕ್ಕೆ ನಾಡು ಸೇವೆ ಮಾಡೋದಕ್ಕೆ ಶಕ್ತಿ ಕೊಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ದೆ. ಸರ್, ಜನಾರ್ದನ್ ಪೂಜಾರಿ ಅವರ ಜೊತೆ ಯೋಗಕ್ಷೇಮ ಜನಾರ್ದನ್ ಪೂಜಾರಿ ಅವರು ಭಾಳ ಹಿರಿಯ ರಾಜಕಾರಣಿ, ನಾಡು ಕಂಡಂಥ ಒಬ್ಬ ಅತ್ಯಂತ ಬದ್ಧತೆ ಇರುವಂಥ ಒಬ್ಬ ನಾಯಕ, ಕಮಿಟೆಡ್ ಇರುವಂಥ ನಾಯಕ. ವಿಶೇಷವಾಗಿ ಬಡವರ ಬಗ್ಗೆ ಅತ್ಯಂತ ಕಳಕಳಿ ಇರುವಂಥವ್ರು, ದೀನ ದಲಿತರ ಬಗ್ಗೆ ಕಳಕಳಿ ಇರುವಂಥವ್ರು. ಅವರು ನಮ್ಮ ತಂದೆಯವರ ಜೊತೆಗೂ ಭಾಳ ಆತ್ಮೀಯವಾದಂಥ ಒಡನಾಟ ಇತ್ತು. ನನ್ನನ್ನು ಕಂಡು ಅತ್ಯಂತ ಪ್ರೀತಿಯಿಂದ, ವಿಶ್ವಾಸದಿಂದ ಅವರು ಹರಿಸಿದ್ದಾರೆ. ನಾನು ಅವರ ಯೋಗಕ್ಷೇಮವನ್ನು ವಿಚಾರಿಸಿದ್ದೇನೆ, ಅವರ ಆರೋಗ್ಯವನ್ನು ವಿಚಾರಿಸಿದ್ದೇನೆ. ಅವರು ಒಳ್ಳೆ ಕೆಲಸ ಮಾಡ್ತಾ ಇದೆಯಾ, ಇನ್ನಷ್ಟು ಒಳ್ಳೆ ಕೆಲಸವನ್ನು ಮಾಡು, ನಾಡಿನ ಸೇವೆ ಮಾಡು ಅಂತೇಳಿ ಆಶೀರ್ವಾದವನ್ನು ಮಾಡಿದ್ದಾರೆ. ಸರಸ್ವತಿಯ ಮಾತೆಯ ಎದುರುಗಡೆ ಅವರ ಆಶೀರ್ವಾದವನ್ನು ಪಡ್ಕೊಂಡಿದ್ದೇನೆ.